ಫೋನ್ ಉಂಟು ಅಶ್ವಿನಿ ಯೂನೈಟ್ ವಿಡಿಯೋ ಅಂತಲೇ ಇದು ಲೈವ್ ವಿಡಿಯೋ ಅನ್ನ ನೆಟ್ ವಿಡಿಯೋ ಅಂತ ಫುಲ್ ವಿಡಿಯೋ ಅಂತ ಶೋಕ್ ಇರೋಲ್ಲ ರೀ ವಿಡಿಯೋ ಅಂತಾರೈತೆ ಹಾಂ ಪೂರ ಅನ್ನಲ್ಲ ವೈಟ್ ಡ್ರೆಸ್ ಕಾರ್ಡ್ ಮಾಡಿ ಈಗ ನೆನಪಿದ್ಯಾ ಕಾಂಬಾರ್ ಯೂನಿಫಾರ್ಮ್ ಮಾರೆ ಅಂತ ಮೀಟಿಂಗ್ ಅಂತ ಯೂನಿಫಾರ್ಮ್ ಕಾಂಬಾರ್ ಮಾಡ್ತಾರೆ ಹಾಂ ಅದು ಟೆಲಿಪೇಟ್ ಇರ್ತದೆ ಶ್ಯಾಮಲಾ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಜೋಷ್ಣಾ ವಿದಯಾಮಿನಿ ಕುಲಕುಸುಮಿತಾ ಸುಮಧುರ ಶೋಭಿನಿ ಸುಹಾಸಿನಿ ಮಧುರವಾಸಿನಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ನಾಮ ಪಡ್ಕೊಳ್ಳಿ ಧ್ವಜಾರೋಹಣ ಆಗುತ್ತೆ ಸೆಲ್ಯೂಟಿಂಗ್ ಜನಗಣಮನ ಹಾಂ ಅಶೋಕ್ ಇದೆ मनाधिनायक जय हे भारत भाग्य विधाता पंजाब सिंधु गुजरात मराठा द्राविड़ उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे गाहे तव शुभाशिष माहे गाहे तव जय दाता जन गण मंगलदायक जय हे भारत भाग्य विधाता जय हे जय हे जय हे जय 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 हे जय मातरम कोई उलझ दूंगा
ಅಷ್ಟೇ ಸಾಕು. itu pun nanti ada నిమిషం ప్రోగ్రామ్ ఉంది. Popuna? Vale, que busca eso, que duro temple. ಹೌದು ಬಲೆ ಒಂದು 11:30 ಮುಟ್ಟೆ ಲೇಟ್ ಆವ ತೋಲೆ ಟ್ರೈ ಮಾಡಿ ಬರ್ರಿ ಅಣ್ಣ ಬಲೆ ಚಾನಲ್ ಕನ್ನಡ ಹತ್ರ ಇಲ್ಲಿ ವಾಟರ್ ತರಫ್ ಹತ್ರ ಬ್ಯಾಗ್ ಎಲ್ಲ ತೆಗೀರಿ ಮುಂದೆ ಕೂತ್ಕೊಳ್ಳಿ. ಚೈತನ್ಯ ಮೊಬೈಲ್ ಉಂಟು ಹೊರಕರ್ಲೆ ಓಕೆ ನಮಸ್ತೆ ನಮಸ್ತೆ ಸರಾಕಿ ಮದರ್ಗೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡುವಲ್ವಾ? ಓಕೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮರ್ಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದ ವಿಘ್ನ ವಿನಾಶಕನ ಆಶೀರ್ವಾದ ಅಂದೆತೊಂದು ಅಂಚನೆ ಬೈದಿನಂಚಿನ ಮಾತ ಬಿನ್ನಿರ್ನ ಅಣುಂದೆತೊಂದು ಈ ಕಾರ್ಯಕ್ರಮವನ್ನು ಶುರು ಮಾಡ್ಬಿಡಂಚಿನ ಪೋರ್ತು ಅಂಚನೆ ಮಾತೆರೆಗ್ಲ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವತ್ತು ಬಂದ್ಬಿಟ್ಟು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಾ ಇದ್ದೇವೆ. ಭಾರತವು 2026 ಆಗಸ್ಟ್ 15ರಂದು ತನ್ನ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿಕೊಳ್ಳುತ್ತಿದೆ. 1947 ಆಗಸ್ಟ್ 15ರಂದು ಬ್ರಿಟಿಷರು ಆಡಳಿತ ಮುಕ್ತಿ ಪಡೆದ ನಮ್ಮ ದೇಶವು 2026ಕ್ಕೆ 79 ವರ್ಷಗಳ ಯಶಸ್ವಿಯಾಗಿ ಪೂರೈಸಿ 80ನೇ ವರ್ಷಕ್ಕೆ ಕಾಲಿಟ್ಟಿದೆ. ಸುಮಾರು 2 ಶತಕಗಳಿಗೂ ಅಧಿಕ ಕಾಲ ಬ್ರಿಟಿಷರು ಭಾರತವನ್ನು ಮುಕ್ತಗೊಳಿಸಲು ಮಹಾತ್ಮ ಗಾಂಧೀಜಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಲಾಲಾ ಲಜಪತ್ ರಾಯ್ ಸೇರಿದಂತೆ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. ಅವರ ತ್ಯಾಗ, ಬಲಿದಾನ ಮತ್ತು ಅಹಿಂಸೆ ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ಲಭಿಸಿತು. ಹಾಗೆ
ನಮ್ಮ ಸೆರಾಕೇರ್ ಸಂಸ್ಥೆಯಲ್ಲಿ ಬಂದ್ಬಿಟ್ಟು ಇವತ್ತು ಬಂದ್ಬಿಟ್ಟು ನಾವು ಥ್ಯಾಂಕ್ಸ್ ಗಿವಿಂಗ್ ಡೇ ಅನ್ನ ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಯಾಕೆಂತ ಹೇಳುವಾಗ ಒಂದು ಟೈಮ್ ಅಲ್ಲಿ ಬಂದ್ಬಿಟ್ಟು 1950ರಲ್ಲಿ ಬಂದ್ಬಿಟ್ಟು ಸೌತ್ ಕೊರಿಯಾ ಮತ್ತೆ ನಾರ್ತ್ ಕೊರಿಯಾ ವಾರ್ ಆದ ಟೈಮ್ ಅಲ್ಲಿ ಸೌತ್ ಕೊರಿಯಾ ಫುಲ್ ಆಗಿ ಡೆಮೊಲಿಶ್ ಆಗ್ತದೆ. ಆ ಟೈಮ್ ಅಲ್ಲಿ ಬಂದ್ಬಿಟ್ಟು ಇಂಡಿಯಾದವರಿಂದ ತುಂಬಾ ಕಂಟ್ರಿಯಲ್ಲಿ ಬಂದ್ಬಿಟ್ಟು ಹೆಲ್ಪ್ ಅನ್ನ ಕೇಳ್ತಾ ಬರ್ತಾರೆ. ಆದ್ರೆ ನಮ್ಮ ಇಂಡಿಯಾದವರು ಬಂದ್ಬಿಟ್ಟು ಅವರಿಗೋಸ್ಕರ ಹೆಲ್ಪ್ ಅನ್ನ ಮಾಡ್ತಾರೆ. ಹಾಗಾಗಿ ಅಲ್ಲಿ ಇದ್ದಂತ ಎಲ್ಲ ಪ್ರಾಬ್ಲಮ್ ಅನ್ನು ಕೂಡ ಅಲ್ಲಿ ಇಂಡಿಯಾದವ್ರು ಬಂದ್ಬಿಟ್ಟು ಕ್ಯೂರ್ ಮಾಡ್ತಾರೆ. ಹೇಗೆ ಅಂತ ಹೇಳುವಾಗ ಅವರಿಗೆ ಬಂದ್ಬಿಟ್ಟು ಮೆಡಿಸಿನ್ ಆಗಿರ್ಬೋದು, ಮನಿ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಎಲ್ಲವನ್ನು ಕೂಡ ನಮ್ಮ ಇಂಡಿಯಾದವ್ರು ಬಂದ್ಬಿಟ್ಟು ಅವರಿಗೆ ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಈ ದಿನ ಬಂದ್ಬಿಟ್ಟು ಆಗಸ್ಟ್ 15 ಬಂದ್ಬಿಟ್ಟು ಸೌತ್ ಕೊರಿಯಾದವರು ಥ್ಯಾಂಕ್ಸ್ ಗಿವಿಂಗ್ ಡೇ ಅನ್ನ ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಇನ್ನಷ್ಟು ಚಂದವಾಗಿ ನಡೆಸ್ತಾ ಹೋಗುವ ಅಂಚನೆ ನಾನು ತುರುಟು ಪಾತಿರೋಡ ಕನ್ನಡ ಚೂರಾಂಚಿಂಚ ಮುನಿಂಗ್ ಅಂಚ ತುರುಟು ಪಾತಿರೋದು ಬರ್ಪ ನನಾತ್ ಈ ಕಾರ್ಯಕ್ರಮನ ಎಟ್ಟೆಡು ನಡಪಾಯರೆಗ್ ಏಕಲ ಗಣ್ಯ ವ್ಯಕ್ತಿಲೇನು ವೇದಿಕೆ ಲೆಪ್ಪು ನಂಚಿನ ಪೊರ್ತು ಅಂಚನೆ ಬೈದಿ ನಂಚಿನ ರಡ್ಡು ಗಣ್ಯ ವ್ಯಕ್ತಿಲೇನು ವೇದಿಕೆಗೆ ಲೆಪ್ಪ ಒಂದು ಬರ್ ಶಶಿಧರಪ್ಪ ಮತ್ತೆ ಪ್ರವೀಣ್ ಬ್ರದರ್ ಇಬ್ಬರಿಗೆ ಕೂಡ ಜೋರಾಗಿ ಕೈ ಚಪ್ಪಾಳೆಯನ್ನ ನೀಡಿ ನೋಡುವ. ಹಾಗೆ ಇನ್ನು ಮುಂದಕ್ಕೆ ಗಣ್ಯ ವ್ಯಕ್ತಿಗಳನ್ನು ಸ್ವಾಗತ ಮಾಡ್ಲಿಕ್ಕೋಸ್ಕರ ನಮ್ಮ ಮೇಘನಾ ಮೇಡಮ್ ಬರ್ತಿದ್ದಾರೆ. ಅವರಿಗೋಸ್ಕರ ಜೋರಾಗಿ ಕೈ ಚಪ್ಪಾಳೆ ಕೊಡಿ ನೋಡುವ. ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆದ ಶುಭಾಶಯಗಳು. ಇವತ್ತಿನ ದಿನ ನಮ್ಮ ಜೊತೆ ಅತಿಥಿಗಳಾಗಿ ಶಶಿಧರ್ ಬ್ರದರ್ ನಮ್ಮ ಜೊತೆ ಇದ್ದಾರೆ. ಇವರು 1961 ಏಪ್ರಿಲ್ 3ರಂದು ಉಪ್ಪಳದ ಮಂಗಲ್ಪಾಡಿಯಲ್ಲಿ ಜನಿಸಿದರು. ಇವರು ತಮ್ಮ ಇಡೀ ಜೀವನವನ್ನು ಇಲ್ಲಿಯೇ ಕಳೆದರು. ಮಂಗಲ್ಪಾಡಿ ಹೈಸ್ಕೂಲ್ನಲ್ಲಿ 10ನೇ ತರಗತಿಯನ್ನು, ಗಣಪತಿ ಹೈಸ್ಕೂಲ್ನಲ್ಲಿ PUCಯನ್ನು ಮುಗಿಸಿದರು. ನಂತರ 1980ರಲ್ಲಿ ಮರ್ಚೆಂಟ್ ನೇವಿಗೆ ಹೋದರು. 28 ವರ್ಷ ನೇವಿಯಲ್ಲಿ ವೃತ್ತಿಯಲ್ಲಿ ತೊಡಗಿದರು. ನಂತರ ಅಮೆರಿಕಕ್ಕೆ ಹೋಗಿ ಅಲ್ಲಿ 17 ವರ್ಷ ವೃತ್ತಿಯನ್ನು ನಡೆಸಿದರು. ದೇಶದ ಬಗ್ಗೆ ಅಪಾರವಾದ ಗೌರವವನ್ನು ಹೊಂದಿದ್ದಾರೆ. ಇವರಿಗೆ ನಮ್ಮ ಸೆರಾಕೇರ್ನ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಇವರಿಗೆ ಸುರುಳ ಮೇಡಮ್ ಬಂದ್ಬಿಟ್ಟು ಹೂವನ್ನ ಕೊಡ್ಬೇಕಾಗಿ ಕೇಳಿಕೊಳ್ತೀನಿ. ಅದೇ ರೀತಿ ನಮ್ಮ ಇನ್ನೊಬ್ಬ ಅತಿಥಿ ಪ್ರವೀಣ್ ಬಸ್ತಿ, ನಮ್ಮ ಪ್ರೀತಿಯ ಪ್ರವೀಣ್ ಅಣ್ಣ. ಇವರು ಜೊತೆ ಕಾರ್ಯದರ್ಶಿ, ಜಿಲ್ಲಾ ಮೂಲ್ಯರ ಯಾನೆ ಕುಲಾಲರ ಮಾತೃ ಸಂಘ ಮಂಗಳೂರು, ಹಾಗೆ ಸಾಂಸ್ಕೃತಿಕ ಕಾರ್ಯದರ್ಶಿ ಶ್ರೀ ಗಣೇಶ ಸೇವಾ ಸಮಿತಿ ಬೀರಿ, ಸಂಘಟನಾ ಕಾರ್ಯದರ್ಶಿ ಶ್ರೀ ಸಾಯಿಬಾಬಾ ಮಂದಿರ ಪಿಲಾರ್. ಇವರಿಗೆ ಕೂಡ ನಮ್ಮ ಸೆರಾಕೇರ್ನ ವತಿಯಿಂದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಸತ್ಯ ಮೇಡಮ್ ಬಂದ್ಬಿಟ್ಟು ಹೂವನ್ನ ಕೊಡ್ಬೇಕಾಗಿ ಕೇಳಿಕೊಳ್ತೇನೆ. ಹಾಗೆ ಬಂದಂತಹ ಎಲ್ಲ ಅಪ್ಪ ಅಮ್ಮ, ಬ್ರದರ್ ಸಿಸ್ಟರ್ ಹಾಗೆ ಸೆರಾಕೇರ್ನ ಸಿಬ್ಬಂದಿಗಳಿಗೂ ಕೂಡ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಥ್ಯಾಂಕ್ ಯು. ಅಂಚನೆ ಸ್ವಾಗತ ಮಂತಿನ ಮೇಘನಾ ಮೇಡಮ್ ಗ್ಲಾಸ್ ಥ್ಯಾಂಕ್ ಯು. ಅಂಚನೆ ಒಮ್ಮೆ ಕಾರ್ಯಕ್ರಮ ಶುರು ಮಾಡ್ಕೊಳ್ಳೋದು ದೀಪ ಪೊತ್ತಾವನ ನಮ್ಮಂಜಿ ಸಂಸ್ಕೃತಿ ಬಂದೆ ಪನ್ನೋಲಿ ಅಂಚಾದ ಗಣ್ಯ ವ್ಯಕ್ತಿನ ಕೈದೆ ದೀಪ ಪೊತ್ತಾವನ ಕಾರ್ಯಕ್ರಮನ ಶುರು ಮಾಡ್ಕೊಂಡು ಬರ. ಕಲ್ಯಾಣ
सम्पदः शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु ते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापम् सन्ध्यादीपनमोऽस्तु ते ओ दीपं ब्रह्मरूपस्त्वं ज्योतिषां प्रभुरव्ययः ओ दीपं ब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च मतिं स्वच्छामि मे सदा रवेरस्तं समारभ्य यावत् सूर्योदयो भवेत् रवेरस्तं समारभ्य यावत् सूर्योदयो भवेत् यस्य दृष्टिर्गृहे दीपं तस्य नास्ति तदेन्द्रता शुभं कुरु त्वं कल्याणम् आरोग्यं धनसम्पदम् शुभं कुरु त्वं कल्याणम् आरोग्यं धनसम्पदम् शत्रुबुद्धिविनाशाय ಹಾಗೆ ಈ ಕಾರ್ಯಕ್ರಮ ಇನ್ನಷ್ಟು ಅದ್ದೂರಿಯಾಗಿ ನಡೆಯಲಿ. ಹಾಗೇನೆ ಇವತ್ತು ಬಂದಿರುವಂತ ಗಣ್ಯ ವ್ಯಕ್ತಿರ ಕೈಯಲ್ಲಿ ನಾವು ಮಾತಾಡಿಸುವ. ಹಾಗಾಗಿ ಫಸ್ಟ್ ಆಗಿ ನಾವು ಶಶಿಧರಪ್ಪನನ್ನೇ ಕರೆಸುವ. ಈ ಇಂಡಿಪೆಂಡೆನ್ಸ್ ಡೇ ಕುರಿತು ಒಂದು 2 ಮಾತನ್ನ ಮಾತಾಡ್ಬೇಕಾಗಿ ಕೇಳಿಕೊಳ್ತೇವೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಶಶಿಧರ್ ಶೆಟ್ಟಿ ಅಂತ. ನಾನು ಸಾಧಾರಣ 100ರಲ್ಲಿ 90 ದೇಶ ತಿರುಗಿದ್ದೇನೆ, ನೋಡಿದ್ದೇನೆ. ಎಲ್ಲರಿಗೂ ಎಲ್ಲ ಮಿಲ್ಲಿಂಗ್ ಆಗಿ ಕೂಡ ಗೊತ್ತುಂಟು. ಆದರೆ ನಮ್ಮಷ್ಟು ಇರುವ ಫ್ರೀಡಮ್ ಇರುವ ದೇಶ ಲೋಕದಲ್ಲಿ ಎಲ್ಲಿ ಕೂಡ ಇಲ್ಲ, ಎಲ್ಲಿ ಕೂಡ ಇಲ್ಲ. ಎಷ್ಟು ಚಂದದ ದೇಶ, ಎಷ್ಟು ಜಾತಿಗಳು, ಎಷ್ಟು ಮತಗಳು, ಎಷ್ಟು ಒಗ್ಗಟ್ಟಿನಲ್ಲಿದ್ದಾರೆ ಅಂದರೆ ಎಲ್ಲಿ ಕೂಡ ಇಲ್ಲ. ನಮ್ಮ ಕ್ರಿಶ್ಚಿಯನ್ ಕಂಟ್ರಿಯಲ್ಲಿ ಕೂಡ ಇಲ್ಲ. ಇಲ್ಲಿ ಇರುವ ಒಗ್ಗಟ್ಟು ಎಲ್ಲಿ ಕೂಡ ಇಲ್ಲ. ನೀವು ಯಾರು ಎಣಿಸಿದ ಬೇಡ, ನಾನು ಅಮೆರಿಕಕ್ಕೆ ಹೋದರೆ, ಲಂಡನ್ಗೆ ಹೋದರೆ, ಕೆನಡಾಗೆ ಹೋದರೆ ಭಾರಿ ಒಳ್ಳೆದಿರ್ತಲ್ಲ. ನಮ್ಮಂಥ ಸ್ವರ್ಗ ದೇಶ ಬೇರೆ ಎಲ್ಲಿಯೂ ಇಲ್ಲ ನಮಗೆ. ಅದು ಎಲ್ಲ ಮತದವರಿಗೂ ಕೂಡ ಇಲ್ಲಿ ನೋಡಿ, ಇಂಥ ದೇಶ ಇಲ್ಲಿ ಕೂಡ ಉಂಟ. ಇಟಾಲಿಯಿಂದ ಬಂದವರು ಮಿನಿಸ್ಟರ್, ಮತ್ತು ನಮಗೆ ಬಾಂಗ್ಲಾದೇಶದಿಂದ ಬಂದವರು ಓಟ್ ಹಾಕಲಿಕ್ಕೆ, ಜಿಂದಾಬಾದ್ ಪಾಕಿಸ್ತಾನ. ಇಂಥ ಇಷ್ಟು ಫ್ರೀಡಮ್ ಎಲ್ಲಿ ಉಂಟು? 2 ಮಕ್ಕಳಿದ್ದವರೆಲ್ಲ ಇದು ಟ್ಯಾಕ್ಸ್ ಕಟ್ಟಬೇಕು, 5-6 ಮಕ್ಕಳಿದ್ದವರಿಗೆ ಸಬ್ಸಿಡಿ ಸಿಗ್ತದೆ. ಎಲ್ಲಿ ಉಂಟು ಇಂಥ ದೇಶ? ಎಲ್ಲಿ ಕೂಡ ಇಲ್ಲ. ಆದರೆ ನಮ್ಮ ಭಾರತ ದೇಶ ಮಹಾನ್ ಯಾವಾಗಲೂ. ಅಷ್ಟೇ ನಾನು ಬಯಸಲು ಬೇರೆಲ್ಲ. ನಮ್ಮ ದೇಶವನ್ನು ಪ್ರೀತಿ ಮಾಡಿ, ಯಾವ ಮತವಾಗಲಿ ನಮ್ಮ ದೇಶ, ನಮ್ಮ ವತನ್ ಅದೇ ಮುಖ್ಯ. ನಮ್ಮ ದೇಶ ಇದ್ದರೆ ನಾವಿರುವುದು, ನಮ್ಮ ಮಿಲಿಟರಿಯವರು ಇದ್ದರೆ ನಾವಿರುವುದು, ನಮ್ಮ BSF, ಇದು ನ್ಯಾಷನಲ್ ಸೆಕ್ಯೂರಿಟಿ, ಪೊಲೀಸರು ಎಲ್ಲರೂ ಇದ್ದರೂ ಕೂಡ ನಾವು ಇಲ್ಲಿ ಚಂದದಲ್ಲಿ ಮಲಗುವುದು. ಇಲ್ಲದ್ರೆ ಎಂದಿಗೂ ನಮಗೆ ನಿದ್ದೆ, ನಮ್ಮ ಕೆಡಿಸುವವರೇ ಇರುವುದಲ್ಲದೆ ಸುಖ ನಿದ್ರೆ ಕೊಡುವವರು ಯಾರೂ ಇಲ್ಲ. ಇಷ್ಟೇ ನಾನು ಹೇಳಿ ವಂದನೆಗಳು. ತಪ್ಪಿದ್ದರೆ ನೀವು ಕ್ಷಮಿಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಶಶಿಧರಪ್ಪ. ನಮ್ಮ ಭಾರತದ ಬಗ್ಗೆ ಒಳ್ಳೆ ರೀತಿಯಲ್ಲಿ ಮಾತಾಡಿದಂತ ಶಶಿಧರಪ್ಪನಿಗೆ ಕೂಡ ಧನ್ಯವಾದಗಳು. ಹಾಗೆಯೇ ಮುಂದಕ್ಕೆ ಬಂದ್ಬಿಟ್ಟು ನಮ್ಮ ಪ್ರವೀಣ್ ಬ್ರದರ್ ಇದ್ದಾರೆ, ಅವರು ಕೂಡ ಒಂದು 2 ಮಾತನ್ನ ಆಡ್ಬೇಕಾಗಿ ಕೇಳಿಕೊಳ್ತಾರೆ. ಎಲ್ಲ ದೇಶಭಕ್ತ ಜನರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಸೆರಾ ಕೇರ್ನ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ವಂದನೆಗಳನ್ನು ಸಲ್ಲಿಸ್ತಾ ಒಮ್ಮೆ ಜೋರಾದ ಘೋಷಣೆಯ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಬರೋ ಭಾರತ್ ಮಾತಾ ಕಿ, ಬರೋ ಭಾರತ್ ಮಾತಾ ಕಿ, ಯಾವುದು ಬರೋ ಭಾರತ್ ಮಾತಾ ಕಿ, ಒಂದೇ ಒಂದೇ ಒಂದೇ. ಧನ್ಯವಾದಗಳು. ಬರೀ ಖುಷಿ ಆಗುದು. ಈಗ ಒಂದು ವಿಷಯ ಅರ್ಥ ಆಗುಜಿ, ಪ್ರತಿ ಒಂಜಿ ಕಾರ್ಯಕ್ರಮಗಳು ಪ್ರವೀಣ್ ಬಸ್ಸಿಂದ ಆಯ್ಲೆಪ್ಪಿರು ನೀಕು ಗೊತ್ತಾಗುದು. ಕರಿ ವರ್ಷ ಆಟಿನ ಕೂಟಕ್ಕೆ ಹೋಗಿದೆ, ಈ ವರ್ಷ ಕೋಡದ ನೀ ಬತ್ತದು ಪೋಯಿದೆ. ಅಂದ್ರೆ ಫ್ಲಾಗ್ ಹೆಚ್ಚ ಕೊಟ್ಟು ಬಂದ ವಿಷಯ ಮಾಹಿತಿನ ತಿಳಿಯೊಂದು ಪೋಯ ಬೈಯಾನಾಗ ಬಂದಿರೋ ಪ್ರವೀಣನ ಎಲ್ಲ ಬಲ್ಲಿ ಏರ್ಲೇಚರು ಅದರ ಖುಷಿ ಅಂಡ್ ಒಂಜಿ ಇಗಳ ವಿಷಯ ಬಂದಾಗ ಇತ್ಯಾದಿ ಈ ದೇಶಡ್ ಒಂದೇ ಮಾತರಮ್ಮನು ಇಡೀ ಪದ್ಯ ಪರಡು ಪಂಚಿ ಸಂಕಲ್ಪ ಉಂಡು.
ಇದು ಬರ್ಪುರ ವರ್ಷ ಆಡಲ ಆ ಒಂದೇ ಮಾತರಮ್ಮನು ಇಡೀ ಪದ್ಯನ ಪನ್ಪನ ಮುಖಾಂತರ ನಮ್ಮ ದೇಶಕ್ಕೂ ಕೊರ್ಪುನಂಚಿನ ಮರ್ಯಾದೆ ಬೇರೆ ಬೇತೆ ಕೊರ್ಪುನಂಚಿನ ಮರ್ಯಾದೆ ವಿಶ್ವಗುರು ಅಪನಂಚಿನ ಹೊರತರು ಒಂದೇ ಮಾತರಮ್ಮಗೂ ಭಾರಿ ಮಲ್ಲಂಜಿ ಮರ್ಯಾದೆ ದಿಗಿದ್ರೆ ಇನಿ ನಿಗಲು ತೂದು ಬರ ಕಾಡೆ ಎನ್ಮ ಗಂಟೆಗೆ ಕೆಂಪು ಕೊಟ್ಟೆ ಏತು ಶೋಗುಡು ಒಂದೇ ಮಾತರ ಪಂತೀರಿ ಇಡೀ ಪದ್ಯನ ಪನ್ನಾಗ ಇಡೀ ಜನ ಲಕ್ಕದ ಹೊಂದುದು ದೇಶಕ್ಕೆ ಗೌರವ ಕೊರ್ಪುನಂಚಿನ ಒಂದು ಕಾರ್ಯಕ್ರಮ ಇದೆ. ಸನ್ಮಾನ್ಯ ನರೇಂದ್ರ ಮೋದಿನ ಒಂಜಿ ಕನಸು ವಿಶ್ವಗುರು. ಈ ವಿಶ್ವಗುರು ಮನ್ಪುರಾಗ ನಮ್ಮ ಹೆಚ್ಚಿನ ಸಹಕಾರನ ನಮ್ಮ ಮಲ್ಲ ಮಟ್ಟದ ನಮ್ಮ ಕೈ ಹೆಚ್ಚಿನ ಆಪುಡ ಸ್ವಚ್ಛತೆ ಆದಪ್ಪು ಈ ಒಂಜಿ ಕಾರ್ಯಕ್ರಮ ನಮ್ಮ ಒಟ್ಟಿಗೆ ಕೊಡು ಈ ನಮ್ಮ ಭಾರತದ ವಿಶ್ವಗುರು ಮನ್ಪುನಂಚಿನ ಭೂಕ ಪನ್ಪುನದಕ್ಕೆ ಏನದು ಬಂದಲೆ ಇನಿ ಈ ಸ್ವಾತಂತ್ರ್ಯ ತೆಗೆದು ನಮಕ್ ಎಂತ ವರ್ಷ ಆಡು ಈ 8 ವರ್ಷಗಳು ನಮ್ಮ ಸ್ವಾತಂತ್ರ್ಯ ಹೋರಾಟ ಮಂತ್ರಂಚಿನ ಮಹಾತ್ಮ ಗಾಂಧಿ ಅದಕ್ಕೂ ಜವಾಹರ್ಲಾಲ್ ನೆಹರು ಹಂಗಂದೇ ಕೂಡ ನಮ್ಮ ಮೆನ್ಷನ್ ಮಲ್ಪ ಪಾಠ ಪುಸ್ತಕಗಳು ಒಪ್ಪುನೆ ಆತೆ ಅಂಡ ಬೇಕಾದ ಬಲಿದಾನ ಮಂತ್ರಂಚಿನ ಮಹಾನ್ ವ್ಯಕ್ತಿಗಳು ವೀರ ಸಾವರ್ಕರ್ ಆದಪ್ಪು ಭಗತ್ ಸಿಂಗ್ ಆದಪ್ಪು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆದಪ್ಪು ಬಂದಲೆ ಈ ಉದಾಹರಣೆ ನಮ್ಮ ಓನ್ಲ ಮೆನ್ಷನ್ ಮಂಪುಜ ನಮ್ಮ ಪಂಪ ಬ್ರಿಟಿಷರನ್ನ ಉಪ್ಪಿನ ಸತ್ಯಾಗ್ರಹ ಬಂತದ್ದು ನಮ್ಮ ಕಡಪುರಿಯ ನಮಗೆ ಸ್ವಾತಂತ್ರ್ಯ ಇಜ್ಜಿ ಬಂದಲೆ ವೀರ ಸಾವರ್ಕರ್ ಮಂತ್ರಂಚಿನ ಇಲ್ಲೇ ಪ್ರಾಯದ ಹುಡುಗಿ ಈ ಬ್ರಿಟಿಷರ್ನ ವಿರುದ್ಧ ಹೋರಾಟ ಮಂತ್ರಂಚಿನ ಮುಂದೆ ಕಥೆಲಿಕ್ಕೆ ಎನ್ನಗ ಇತ್ತೆಲ್ಲ ರೋಮ ಆ ಮೈ ಜಮ್ಮ ಹೊಂದ್ಕೊಂಡ ತನ್ನಗ ఆయన ಆ ವೀರ ಕಥೆ ಆತುಂಡು 6/4 ಮಂತ್ರಂಚಿನ ಒಂದು ಜೈಲು ఆయన ಕುಲ್ಲಾದು ఆయన ಕೊನ್ನಂಚಿನ ಶಿಕ್ಷಕ ಅದೇನು ಓದನಗ ఆయన ಓದ್ಲಿ ವೀರ ಸಾವರ್ಕರ್ನ ಒಂದು ಕಥೆಯನ್ನು ಓದ್ಲಿ ನಿಗ್ಲಿಗೆ ಖಂಡಿತವಾಗ್ಲ ದೇಶದ ಬಗ್ಗೆ ಹೆಮ್ಮೆ ನಮಗೆ ಖಂಡಿತವಾಗ್ಲ ಬರ್ಬೋದು. ನಾನು ಏಕೆ ಬಂದ್ಬಿಡಿ ದೇಶಕ್ಕಾದ ಪಾಕಿಸ್ತಾನಕ್ಕೆ ಜಯ ಪನ್ನಾಡು ಬಾಂಗ್ಲಾದೇಶಕ್ಕೆ ಜಯ ಪನ್ನಾಡು ನಮಕ್ ಅವತಾರ ಜಯ ನಮಕ್ ಸ್ವಾತಂತ್ರ್ಯ ಕೊಡ್ತಾರೆ ಅವೇ ಸ್ವಾತಂತ್ರ್ಯ ಬರೀ ಶೋಕಡ್ ಬಂದೆ ಸ್ವಾತಂತ್ರ್ಯ ಕೊಡ್ತೀನಿ ಅವ್ವಿ ನಿಜವಾಗ್ಲ ನಮ್ಮ ದೇಶ ಉಂಟದು ನಮ್ಮ ದೇಶ ತಿಂದದ್ದು ನಮ್ಮ ದೇಶದಂತದ್ದು ನಮ್ಮ ಗದ್ಯದ ಜೈ ಪಾಡ್ದು 24 ಗಂಟೆ ತನ್ನ ಬೆಗರಿನ ನೆತ್ತಿರಾದು ದೇಶದ ಗಡಿ ಕಲ್ಪನಂಚಿನ ಯೋಧ ದ್ವಾರಣಿಗಳು ಜೈ ಪಾಡ್ಲೆ ಅವೇ ನಮ್ಮ ದೇಶ ಕಲ್ಪನಂಚಿನ ಮರ್ಯಾದೆ ಬಂದು 8 ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳಿಗೆ ಮಾತ್ರೆಗಳ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಈ ತರ ಇಡೆಗೆ ಬರೆಯಲು ಅವಕಾಶ ಮತ್ತು ಕೊಡ್ತಾರೆ ಸರ್ಕಾರ ಬಂದ ಮಾತ ಬಂದಲೆಗಳ ಸುಮ್ಮನೆ ಸಂದೇಶ ಬಂದದ್ದು ನನ್ನ ಪಾತ್ರ ಜೈ ಹಿಂದ್ ಜೈ ಭಾರತ್. ಓಕೆ ಥ್ಯಾಂಕ್ ಯು ಸೋ ಮಚ್ ಪ್ರವೀಣಣ್ಣ. ಅಂಚನೆ ಯಾರು ಪಂಡಿರಿತ್ತೆ ಎನನೇ ದಾಯಲ್ಲಿ ಎಪ್ಪುವರು ಬಂದು ದುಂಬು ಥೆರಪಿಗಳ ಬರುಂದಿತ್ತೇರು ರಡ್ಡು ಜನಲ ಬರ್ಪು ಬಂಡದ ಆಂಡ್ ಮಸ್ತ್ ದಿನ ನನ್ನಲ್ಲ ಬೈಜೇರಿ ಏಪ ದಿನ ಬರ್ಪುಂಡು ಗೊತ್ತಿಜ್ಜಿ ನನಗೆ ಎಲ್ಲೆದ್ದು ಬೊಕ್ಕ ಸೋಮವಾರದ ಬೊಕ್ಕ ಸ್ಟಾರ್ಟ್ ಆಪುಂಡು ಅತೋಗ ಅಂಚನೆ ನನ್ನ ಈ ಕಾರ್ಯಕ್ರಮನು ಮುಕ್ತಾಯ ಮನ್ಪುಣಂಚಿನ ಪೊರ್ತು ಅಂಚ ಅದು ಈ ಕಾರ್ಯಕ್ರಮನು ಧನ್ಯವಾದ ಸಮರ್ಪಣೆಗಾದ ವಿದ್ಯಾ ಮೇಡಮ್ ಬರಂದುಲ್ಲೇರು ಅರೆಗೋಸ್ಕರ ಜೋರಾಯಿನ ಕೈ ದಾಟಿಕೊರ್ಲೆ. ಪ್ರಥಮವಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ರಿಟೈರ್ಡ್ ಇಂಡಿಯನ್ ನೇವಿ ಹಾಗೂ ಅಪಾರವಾದ ದೇಶ ಪ್ರೇಮಿಯಾಗಿರುವಂತಹ ಶಶಿಧರ್ ಎಂ ಶೆಟ್ಟಿ ನಿಮಗೂ ಸೆರಕೇರ್ ವತಿಯಿಂದ ತುಂಬು ಹೃದಯದ ಧನ್ಯವಾದವನ್ನು ಸಿಗ್ತೇನೆ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಇನ್ನೋರ್ವ ಅತಿಥಿಯಾದ ಪ್ರವೀಣ್ ಬಸ್ತಿ ಜೊತೆ ಕಾರ್ಯದರ್ಶಿ ಜಿಲ್ಲಾ ಮೂಲ್ಯಯಾನೆ ಕುಲ್ಲಾರರ ಮಾತೃ ಸಂಘ ಮಂಗಳೂರು ಇವರಿಗೂ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಅಪ್ಪ ಅಮ್ಮಂದಿರಾಗಿರ್ಬೋದು, ಬ್ರದರ್ ಸಿಸ್ಟರ್ ಆಗಿರ್ಬೋದು, ಅದೇ ಸ್ಟಾಫ್ಸ್ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಸೆರಕರ ವತಿಯಿಂದ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೊ ಮಚ್. ಒಂಜಿ ಪಾತ್ರ ಬಾಕಿತ್ತು ನನಗೆ ಮಸ್ತ್ ಖುಷಿ ಇದ್ದದ ಬಂದಾಗ ಈ ಸೆರಕೇರ ಸಂಸ್ಥೆ ಕರಿನಾ ಸಮಯ ಬುಡ್ದು ಗೊತ್ತಿನ ಬಂದಾಗ ಗೊತ್ತುಂಡು 6 ಗಂಟೆಗೆ ಬಂದು ಬಂದಿರೋದು ಇತ್ತ 8 ಗಂಟೆ ಮುಟ್ಟ ಓಪನ್ ಆತನದು ಬಂದಾಗ ಈಗ ಮಸ್ತ್ ಖುಷಿ ಆಗೋದು. ಇದು ಅಶೋಕಣ್ಣೆ ದಿಕ್ಕೇರಿ ಇಂಗ್ಲ ದುಂಬುದ ಒಂಜಿ ನೈಟ್ ಅಶೋಕಣ್ಣೆ ಆರ್ಲ ಇಂಗ್ಲೊಟ್ಟಿಗೆ ಒಟ್ಟಿಗೆ ಇಂಗ್ಲು ಹೆಚ್ಚಿನ ಅಂಶ ಬರ್ಬ ಅದೇ ರೀತಿ ಕೋಣೆ ನಿಕ್ಲ ಆಟದ ಕೂಟಗೂ ಧನಲಕ್ಷ್ಮಿ ಗಟ್ಟಿ ಬೈದಾರೆ ಆರ್ಲ ಹೆಚ್ಚಿನ ಅಂಶ ಈ ಒಂದು ಸೆರಕೇರಿಗೆ ನಿಕ್ಲಿಗೆ ಮೆಂಬರ್ ಆದ ದುಂಬುದ ದಿನ ಖಂಡಿತವಾಗ್ಲ ಸೇರ್ದವಲ್ಲೇರು ಖಂಡಿತವಾಗ್ಲ ಬರ್ಪುನ ವಾರ ಇದನ್ನ ನನ್ನ ಚೌತಿದ ಬಿಸಿ ಉಂಟು ಆಂಡಲ ನಿಕ್ಲ ವಾರಡ್ ಒಂಜಿ 3 ದಿನ ಬರ್ಪುಲೆಕ್ಕ ಖಂಡಿತವಾಗ್ಲ ಟ್ರೈ ಮಾಡ್ಬೇಕು ಅನ್ನೊಂದು 8 ಗಂಟೆ ಮಂತ್ರ ನಿಕ್ಲಿ ಮಾತಾರಿಗ್ಲ ಸುರು ಕದೊಂಜಿ ಸುಲ್ಮನೆ ಸಂದಾಯ್ತ ಮಾಡ್ತದೆ. ಓಕೆ, ಒಂದು ಸಣ್ಣ ಅನೌನ್ಸ್ಮೆಂಟ್ ಏನಂತ ಹೇಳುವಾಗ ತುಂಬಾ ಜನ ಮೇಡಮ್ಸ್ ಹತ್ರ ಆಗಿರ್ಬೋದು, ಹೀಗೆ ಎಲ್ಲರ ಹತ್ರ ಕೂಡ ಕೇಳ್ತಾ ಇರ್ತೀರಾ, ಮೇಡಮ್ ನಾವು ಮನೆಯನ್ನ ಪ್ರೊಡಕ್ಟ್ಸ್ ಅನ್ನ ಮನೆಯಲ್ಲಿ ಹಾಕಿಕೊಂಡು ಯೂಸ್ ಮಾಡ್ಬೋದಾ, ಮನೆಗೆ ತಗೊಂಡು ಹೋಗ್ಬೋದಾ ಅಂತ ಹೇಳಿ. ಅದಕ್ಕೋಸ್ಕರ ಕಂಪನಿ ಒಂದು ಬೆಸ್ಟ್ ಆಗಿರುವಂತಹ ಆಫರ್ ಅನ್ನ ಬಿಟ್ಟಿದೆ. ಈ ಥ್ಯಾಂಕ್ಸ್ ಗಿವಿಂಗ್ ಡೇ ಪ್ರಯುಕ್ತ ಆಫರ್ ಅನ್ನ ಅನೌನ್ಸ್ಮೆಂಟ್ ಮಾಡಿದೆ. ಯಾರಾದ್ರೂ ಪ್ರಾಡಕ್ಟ್ಸ್ ಅನ್ನ ಮನೆಗೆ ಹಾಕಿಸ್ಕೊಂಡು ಯೂಸ್ ಮಾಡ್ತೀರಿ ಅಂತ ಹೇಳುವಾಗ
ಈ ಆಫರ್ ಟೈಮಲ್ಲಿ ಮನೆಗೆ ಹಾಕಿಸ್ಕೊಂಡು ಯೂಸ್ ಮಾಡ್ತಾ ಬರ್ಬೋದು. ಏನಾದ್ರೂ ಹೆಚ್ಚು ಮಾಹಿತಿ ಬೇಕಂತ ಹೇಳುವಾಗ ನಾಡ್ದು ಸೋಮವಾರದ ದಿನ ಮೇಡಮ್ ಬರ್ತಾರೆ, ಅವರ ಹತ್ರ ನೀವು ಕೇಳ್ತಾ ಬರ್ಬೋದು. ಓಕೆ, ಥ್ಯಾಂಕ್ ಯು. ಗ್ರೂಪ್ ಫೋಟೋ. ಓಕೆ, ಸ್ವೀಟ್ ಅನ್ನ ಕೊಡ್ತಾ ಬರ್ತಾರೆ, ಎಲ್ರು ಕೂಡ ತಗೊಂಡು. ಅದೇ ಸ್ವೀಟ್ ಅನ್ನ ತಗೊಂಡು ನೆಕ್ಸ್ಟ್ ಒಟ್ಟಿಗೆ ಕೊಡುವ ಮೇಡಮ್. ಕೊರ್ಮಗನೆ ಒಟ್ಟಿಗೆ ಕೊಡುದು. ಓಕೆ, ಅಲ್ಲಿ ಫಲವನ್ನ ವ್ಯವಸ್ಥೆ ಮಾಡಿದೆ, ಬೆಳಗಿದ ಉಪಹಾರದ ವ್ಯವಸ್ಥೆಯನ್ನ ಮಾಡಿದರೆ ಅದನ್ನ ಸ್ವೀಕರಿಸಿ ಮತ್ತೆ ನೀವು ಮನೆಗೆ ಹೋಗ್ಬೋದು. ಥೆರಪಿ ಮುಗ್ದಿದೆ ಇವತ್ತಿನ. ತಿಂದಾದ್ಮೇಲೆ ಅದರ ಬಟ್ಟೆಗಳನ್ನ
ನೀವು ಇಲ್ಲಿ ಹೊರಗಡೆ ಡಸ್ಟ್ಬಿನ್ ಇಟ್ಟಿದ್ದೇವೆ, ಅದಕ್ಕೆ ತಗೊಂಡು ಬಂದು ಹಾಕಿ. ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಇದೆ ಡಸ್ಟ್ಬಿನ್, ಇಲ್ಲಿಗೆ ತಗೊಂಡು ಬಂದು ಹಾಕಿ. ಟಾಪ್ ಇಂಚ ಮೇಡಮ್ ನಾವು ಇಷ್ಟು ಬೇಗ ತಿನ್ಲಿಕ್ಕಿಲ್ಲ, ಮತ್ತೆ ತಿನ್ಲಿಕ್ಕೆ. ಬನ್ನಿ ಎಲ್ಲರೂ ಬನ್ನಿ, ಸಾಲಾಗಿ ಬನ್ನಿ. ಅಲ್ಲಿ ಕುಲ್ಲೆ ಎದುರು ಕುಲ್ಲೆ ಆಯ್ತಾ ಎಲ್ಲರಿಗೆ? ಅಣ್ಣ ರೇಟ್ ಬಂದು ಮುಂಚೆ ಕನ್ನಡ ಆಡ ಮುಗಿಂಡು ಯಾನಾಯ್ತು ಸುದೀಕ್ಷೆ ಮೇಡಮ್ ಕಂದು ಕೂರ್ಲೆ ಪಲಾವ್ ತುಲೆ ಪತ್ತೆ ಜೀತಿ ಕೆಲವು